ಸಂಘ ಭಾರಿ ಲೇಖಪುಡು ಒಯ್ಕಲ ಉಲೈ ಚೌಕಿ ಹೋದಂತ ಪ್ರಸಾದ್ಯತೆ ಉಂಟ. ಏನ್ ಗೊತ್ತುಂಟಾ, ನನ್ಗೆ ಮ್ಯಾಂಗ್ಳೂರು ಫೀಲ್ ಆಗುತ್ತೆ. ಪೆತ್ತ ಸ್ಮೆಲ್ ಬರುತ್ತೆ ನನ್ಗೆ. ಸೇಮ್ ಮ್ಯಾಂಗ್ಳೂರು ನನ್ನ ಕೊಟ್ಟೆ ಉಂಟಲ್ವಾ, ಕೊಟ್ಟೆ ಊರುದ್ದ ಕೊಟ್ಟೆ, ಸೇಮ್ ಸ್ಮೆಲ್. ಇಂಚ ಪಾತೆರ್ಜಿನ ಎಂಕ್ಲಿಗೆ ಅರ್ಥ ಆಪುಂಡ. ನನ್ನ ಹತ್ರ ಏನುಂಟು ಅಂತ ಗೋಲಿ ಬಜ್ಜೆ ಬೇಕಾ? ಬೇಡ, ಒಳಗೆ ಉಂಟು. ಬೇಕು ಗಾಯ್ಸ್, ಕಾಂಡೆ ಬೆಳಿಗ್ಗೆ ಹಲ್ದಿ ಊಟ ಲೇಟ್ ಆಗುತ್ತಲ್ವಾ, ಸೊ ನಾನು 1 ಪ್ಲೇಟ್ ಗೋಲಿ ಬಜ್ಜೆ 1 ಪ್ಲೇಟ್ ಇಡ್ಲಿ ತಕೊಂಡಿನಿ. ಏತು ಪತ್ತುಂಡಿ ನೆಟ್ಟು ಇನ್ನೊಂದೇ ಪುರಿ. ಗೈಸ್ ಬನ್ನಿ, ಇದೇ ರಿಕ್ಷಾ ಅಲ್ಲಿ ಹೋಗಲ್ಲ. ಓಕೆ ಬನ್ನಿ. ನಾ ಇಂದು ಬಂದಿಲ್ಲ, ನಾಳೆ ಅಷ್ಟಮಿಗೆ ಬಂದೆ. कुछ बोलो ना कि आपको कैसे फील हो रहा है? उनको कैसा भाषा उनको कि फर्स्ट मेहंदी है ಇದೆಲ್ಲ ಎಂತಿಲ್ಲ ಬಾತೇರ್ನಿ. ಸೊ ಅವರು ನಾನು ಯಾವಾಗ ಇಲ್ಲಿ ಬರ್ತಿದ್ದೀನಿ, ಅವರು ಯಾವಾಗ ನನಗೆ ಇರೋಲ್ ಕೊಡ್ತಾರೆ. ಸೊ ನನಗೆ ತುಂಬಾ ಇಷ್ಟ. ನನ್ನ ಮೇನ್ ಕಾರಣ ಇಲ್ಲಿ ಬಂದ್ಲಿಕ್ಕೆ ಎಂತ ಗೊತ್ತುಂಟಾ, ಇರೋಲು. ಹಾಯ್ ಗೈಸ್, ಹೇಗಿದ್ದೀರಾ ನೀವು? ಹುಡುಗಿ ದೇವತರ ಅವಳೆ. ನಾನು ಚೆನ್ನಾಗಿದ್ದೀನಿ. ಗೊತ್ತು ಪಲ್ಲೆ. ಗೈಸ್, ನಿಮ್ಗೆ ಗೊತ್ತುಂಟಾ ನಾನು ಎಲ್ಲಿ ಬಂದಿದ್ದೀನಿ ಅಂತ? ನೋಡಿ, ನನ್ನ ಡ್ರೆಸ್ ಹೇಗೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೋಡಿ. ಛೇ ನೀವು ಓಲ್ಡ್ ಫ್ಯಾಷನ್ ಇಂಚಿನ ಎಣ್ಣೆ ಹಚ್ಚಿ ನೈಟಿ ಮಾಡುವೇರು. ನಾನು ಎಲ್ಲಿ ಬಂದಿದ್ದೆ ಹೇಳಿ ಗೈಸ್? ನಿಮ್ಗೆ ಗೊತ್ತುಂಟಾ, ನನ್ನ ಫ್ರೆಂಡ್ ಅಕ್ಕನ ಹಲ್ದಿ, ಗೊತ್ತಾಯ್ತಾ? ಹಲ್ದಿ. ಸೊ ನಾನು ಹಲ್ದಿಗೆ ಬಂದಿದ್ದೀನಿ, ಹಲ್ದಿ ಫಂಕ್ಷನ್ಗೆ ಬಂದಿದ್ದೀನಿ. ಇದರಲ್ಲಿ ಕನ್ನಡ ಎಲ್ಲಿಂದ ಹುಡುಕೋದು? ದೂರ್ಬೀನ್ ಹಾಕಿ ನೋಡಿದ್ರು ಕನ್ನಡ ಸಿಗೋದಿಲ್ಲ. ಅವರು ನಮ್ಮ ಊರು ಅಲ್ಲ, ನಮ್ಮ ಊರು ಬ್ಯಾಂಗ್ಳೂರ್ ಅಲ್ಲ, ಅವರು ಮರಾಠಿ, ಮಹಾರಾಷ್ಟ್ರನ್. ಸೊ ನೀವು ಖಾಲಿ ಕರ್ನಾಟಕ ಮದುವೆ ಹಲ್ದಿ ಮಾಂದ್ರಿಂಗಿ ನೋಡಿದ್ದೀರಿ ಅಲ್ವಾ? ನಾನು ನಿಮ್ಗೆ ಇವತ್ತೆ ಮಹಾರಾಷ್ಟ್ರನ್ ಹಲ್ದಿ ಹೇಗ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವರು ನಮ್ಮ ಊರು ಅಲ್ಲ, ನಮ್ಮ ಊರು ಬ್ಯಾಂಗ್ಳೂರ್ ಅಲ್ಲ, ಅವರು ಮರಾಠಿ, ಮಹಾರಾಷ್ಟ್ರನ್. ಸೊ ನೀವು ಖಾಲಿ ಕರ್ನಾಟಕ ಮದುವೆ ಹಲ್ದಿ ಮಾಂದ್ರಿಂಗಿ ನೋಡಿದ್ದೀರಿ ಅಲ್ವಾ? ನಾನು ನಿಮ್ಗೆ ಇವತ್ತೆ ಮಹಾರಾಷ್ಟ್ರನ್ ಹಲ್ದಿ ಹೇಗ ಆಗುತ್ತೆ ಅಂತ ತುಂಬಾ ಹಸಿವಾಗ್ತಾ ಇದೆ. ಮದ್ಮಲ್ಲು ಮೇಕಪ್ ಮಾಡ್ತಾರಲ್ವಾ, ಸೊ ನಮ್ಮ ಊಟ ರೆಡಿ ಆಗಿದೆ. ಸೊ ನಾನು ಹೇಳ್ತೀನಿ ಊಟಲ್ಲಿ ಎಂತೆಂತ ಐಟಮ್ ಉಂಟಂತ. ನನ್ಗೆ ಇಲ್ಲಿಂದ ತೋರಿಸ್ತಾ ಉಂಟು. ದೋಸೆ, ತುಪ್ಪ ದೋಸೆ, ಮಸಾಲಾ ದೋಸೆ, ಪ್ಲೈನ್ ದೋಸೆ, ಈರುಳ್ಳಿ ದೋಸೆ, ರವಾ ದೋಸೆ, ರವಾ ಮಸಾಲಾ ದೋಸೆ, ಇಡ್ಲಿ ಸಾಂಬಾರ್, ವಡ ಸಾಂಬಾರ್, ಇಡ್ಲಿ ವಡ, ದಹಿ ವಡ, ಬನ್ಸ್. ಧರ್ಮಗುವನಸ್ ಬೆಂದಿರಡಿಯ ಸೀರೆ ಉಂಟಲ್ವಾ, ಸೀರೆ ಅವರು ಓ ಸ್ಟೈಲ್ ಹಾಕ್ತಾರೆ ಗೊತ್ತುಂಟಾ? ಮರಾಠಿ ಸ್ಟೈಲ್ ಅಲ್ಲ, ಕಾಚ್ ಅಂತ ನಾವು ಹಾಗೊಂದು ರಡ್ಡು ಕಮ್ಮಿದ ಕಾಚಗುರು ನಾತ. ನನ್ನ ಮಾಂದ್ರಿಂಗಿ ನೋಡಿ ನನ್ನ ಮಾಂದ್ರಿಂಗಿ ಹೇಗ ಉಂಟು ಗಾಯ್ಸ್. ನನ್ನ ಕಪ್ಪಾಗಿದ್ದಿಲ್ಲ ಅಂದ್ರೆ ನನ್ನ ಮಾಮಿ ಜೋರುಂಟು. ನನ್ನ ಮಾಮಿ ನನ್ಗೆ ತುಂಬಾ ಬೈತಾರೆ ಇನ್ ಫ್ಯೂಚರ್. ನಾನು ಯಾವಾಗ ಯೋಚನೆ ಮಾಡ್ತೀನಿ, ನನ್ನ ಮಾಮಿ ಎಲ್ಲಿದ್ದಾರೆ, ನನ್ನ ಖಂಡನೆ ಎಲ್ಲಿದ್ದಾರೆ, ಅವರು ಏನು ಮಾಡ್ತಾರೆ ಇವತ್ತೇ ಯಾರನ್ನೊಟ್ಟಿಗೂ ಇರ್ತಾರೆ.
ಹೋಗ್ತೀನಿ. ನೆಕ್ಸ್ಟ್ ವ್ಲಾಗ್ ಪೆತ್ತ ಗೊದ್ದೆ ఓకే గైస్, రక్షిత లవ్స్ యు సో మచ్. బై. నువ్వు ఓటే పోండల ఈసీ కొంచెం కమ్మియా